इदं फलं मया देवी स्थापितन्ते प्रदस्तव येन मे सुफला व्याप्तिर्भवेत् जन्मनि जन्मनि यत्र योगीश्वर कृष्णेत्र पार्वणोत्तरः तत्र श्री विदर्भोत ध्रुवनित्यां युक्तानं योगक्षेमं वहाम्यं सर्वेषु आरम्भकालेषु वस्त्रभुवनेश्वराः देवादिशंसि सर्वदा सर्वकालेषु नास्तेषां मङ्गलं येषां प्रतिष्ठ भगवन् मङ्गलायतनुरेः मङ्गलं भगवान् विष्णुर्मङ्गलं मसूदनः मङ्गलं देवकीपुत्रो मङ्गलं गरुडध्वजः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते सर्वस्वरूपे सर्वेषि सर्वशक्तिमन्विते भयभ्यस्त्राहिनो देवी दुर्गे देवी नमोस्तुते इदं फलं मया देवी स्थापितन्ते प्रदस्तव तेन मे सुफलाव्याप्तिर्भवेत् जन्मनि जन्मनि प्रार्थना सर्वेषां कर्मणां देवता प्रार्थना वरं शास्त्र ओ इन कलियुग अಪಕ ವಿಶೇಷ ಕಲಿಯುಗಡ ನನ್ನ ಕಣ್ಣು ಎದುರು ಮೂರ ಮಟ್ಟ ಹೊತ್ತುದು ನನ್ನ ಓಡಾನದಿತ್ತು ಅದ ಬರ್ಕೊಂಡು ಅಪ್ಪುರಿಗೆ ಮತ್ತೆ ಇಂಚ ಮಾತ್ರ ಅಡೆತಡೆ ಯುಗಧರ್ಮ ಅಡೆತಡೆಗಳು ಬರ್ಕೊಂಡು ಒಂದು ವಿಚಾರ ಐದು ದಾನ ಬಂದ ವಿಶೇಷವಾದ ಸುರುಟು ದೇವರೇ ಕಾಣೋದು ಕರ್ತವ್ಯ ಮತ್ತೊಂದು ಹುಲ್ಲು ನಡಕಾದ ಗೊತ್ತಿಲ್ಲ ಅವಾಗ ವಿಷಯ ದಾಯಕ ಬಂದು ಬಂದ ಇದು ಪೂರ ಸುತ್ತಿ ಮತ್ತೆ ನಮಸ್ತೆ ಗೊತ್ತು ದೇವರು ನಮ್ಮೊಂದು ಹೋಮ ಅವರು ಹುಡುಗ ಭಕ್ತ ಪುಷ್ಪ ಓಡಿಗೆ ಸಮಿತಿ ಹೋಮವನ್ನು ನಮಸ್ತೆ ಇತ್ತು ಮತ್ತು ದೇವರೇ ಅವಾಗ ದೇವರಿಗೆ ಕೂಡ ಕೊರತು ಅಂದಾಗ ದೇವರ ಬಂದು ಕೊರಡು ಅಂತ ನಮ್ಮವ್ರಿಗೆ ಬೇಟೆಯವರನ್ನ ಸ್ವಸ್ತನು ನಮ್ಮ ತೆಗೆದು ಬಂದ ನಾನು ಕೇಂದ್ರ ಅಂಜನೆ ದೇವರ ಕಣೋಡು ಅಂತ ವಿಚಾರ ಅದಕ್ಕೋಸ್ಕರವಾದ ನಾನು ಒಂದು ದೈವದಲ್ಲಿ ಮಾಯದ ಸುತ್ತಿಗಾಡು ಕುಡಿಬಾರ್ದು ವಿಶೇಷವಾದ ಇದು ಮಾತಾಡ್ಬೋದು ಅಂತ ಹೇಳಲೇ ಖಾಲಿ ಒಂದು ದುರಸ್ತಿ ಮತ್ತು ಹೋಗಿ ಅಂತಂದ್ರೆ ಮಾತಾಡಿವಲ್ಲ ಐದು ಹೋಗುತ್ತ ಮಾತಾಡ ಇಲ್ಲೇ ಮತ್ತು ಒಂದೇ ಬಿದ್ದು ದೈವ ಮಾತ್ರ ಹಂಗತ್ತೆ ಮಾತಾಡಿಲ್ಲ ಆವಡು ಒಂದು ಒಂದೇ ಹೊರಬುದ್ಧಿ ಕೊರಲುದ ಮಾತ ಐದು ಬಿಂಬಲ್ ರುಂಡ ಅದೇ ಆಯುಧನ ಮತ್ತು ದುರಸ್ತಿ ಮಾಡ್ತದ ಅವ್ಲಂಚೆ ವ್ಯತ್ಯಾಸ ಇರ್ತದೆ ಮತ್ತೆ ಎತ್ತರ ಇರ್ತದೆ ಅಂಕಿಂತ ಎತ್ತರ ಕನ್ನಡ ದೀಪದಿ ಯಾರು ಪ್ರಮಾಣಬದ್ಧವಾಗಿ ಕೊರಲು ಬೈದು ಫುಲ್ಲಾದು ಅಂಚಾದ ಮಾತಾಡ್ದು ಐದು ಮಾತು ಎನಂಜಿ ವಿಶೇಷವಾದ ಕುಟುಂಬ ಸೇರಿದು ದೈವರಿಗೆ ಮುಂಜಿಕೊಂಡೆ ಬೇರೆ ಕೂತು ಅಟ್ಲ ತಿರುಸಿಂಗಾರ ಕೂದು ಅದ್ರಲ್ಲಿ ಸತ್ಯ ನೋಡಿ ಸಾಯದ ಗಂಡನ ಅಭಯವಾಕ್ಯದಿಂದ ಸಂಕಲ್ಪದಿತ ಆಯ್ತಾ ಪೂರ್ವಭಾವಿ ಅದು ಇದು ಮಾತ್ರ ಶುದ್ಧೀಕರಣ ಮಲ್ಕೋಡು ಒಂದು ವಿಚಾರಕ್ಕೆ ಅಂಚಾದ ಇಂಟರ್ನೆಟ್ ಶುದ್ಧೀಕರಣ ಮತ್ತೊಂದು ಎಲ್ಲದೇ ಇಲ್ಲಿ ಸುದ್ದಿ ಅವರು ಅಂಚನೆ ವಿಶೇಷವಾದ ಮಾತ ಕಾರ್ಯಕ್ರಮಗಳನ್ನು ವಿಘ್ನ ನಿವಾರಣೆ ಒಂದು ಗಣೋಮ ಮಂತ್ರಿ ಅಂಚನೆ ಜಾಗೃತ ಅಧಿಪತಿ ಅಂಚೆ ನಾಗರಿಕರಿಗೆ ತನ್ಮಯ ಕಂಬಿಲ ಮಂತ್ರಿ ಮುಖ್ಯಮಂತ್ರಿ ಎಲ್ಲ ನಟು ಆ ಭಂಡಾರಕ್ಕೆ ಪ್ರಾದು ವಿಶೇಷವಾದ ದೇವದೇವ ಮಾತ ತಿರುಸಿಂಗಾರ ದೇವೇಂದ್ರ ಮಂತ್ರಿ ನಮನೇಶ್ವರ ಮಂತ್ರಿ ನಮನೇಶ್ವರ ಮತ್ತು ದೇವರ ಬಂದು ಇಂಚೆ ಅವಾಗ ಇನ್ನಿಟ್ಟು ಆರಂಭ ಉಂಟು ಮುಂಜಿನ ತನೆ ಮತ್ತು ಮೂಜಿನ ತನೆ ಅಂತ ಅನ್ಸ್ತಾರೆ ಇನ್ನಿದ ದೈವದ ಕೆಲಸ ಅಂತ ಎಲ್ಲ ದುಡ್ಡು ಹಾಗೆ ನಡುಡು ದೇವರ ಎಲ್ಲ ಅವಾಗ ಆ ಕೆಲಸ ಮಾತ್ರ ದೇವರು ನಿರ್ವಿಘ್ನ ಕೊರಡು ಮತ್ತು ಪಾತ್ಕೊಡು ಬರ್ತ ಬರೋದು ಅಂಟ ಲೋಕ ಬರ್ತ ಕೊಡು ಅಂತ ಎಲ್ಲ ನಿನ್ನ ಮಾತಾಡಿ ಎಷ್ಟು ವಯಸ್ಸು ಅಂತನ್ನ ಬರ್ತ ಬರ್ತಾನೆ ಮಾತು ಮುಕ್ಕೋತೀನಿ ದೇವರ ಮಾತಾ ಹೆಂಗೆ ರಕ್ಷಣೆ ಬರ್ಬೋದು ಇದೇ ಈಗ ಮುಖಮಂಚಿನ ಪ್ರತಿಷ್ಠಾಪನೆ ಮತ್ತು ಕಲಶಾಭಿಷೇಕ ಅಂತ ನನಗೆ ಆ ಬಿಂಬ ಮಧ್ಯದ 14 ಗಲಿಬಲಿವಾದ ದೈವಗಳು ಮಾತು ತಂದು ನಮ್ಮನ್ನು ಸದಾಕಾಲ ರಕ್ಷಣೆ ನಮ್ಮ ಮೂರು ನಮ್ಮ ವ್ಯತ್ಯಯತ ಕಡಿಸುಳ್ಳ ಅವಳು ನನಗೆ ಗಲಿತಾ ಇತ್ತೊಂದು ರಕ್ಷಾ ಕವಚಾದಿತ್ತೊಂದು ರಕ್ಷಣೆ ಮಾಡಬಳೆ ಅಂಚನೆ ಏನೇನು ಧಾರಣ ಮತ್ತು ಎಲ್ಲ ಮುಂಚೆ ಅಂತ ಚಿನ್ನ ಈ ದೈವರ ಸತ್ಕರ್ಮನ ಮತ್ತು ಕೊರಳು ಮಾತಾಡುವಂತೆ ನಮ್ಮ ದೈವ ಸಾನ್ನಿಧ್ಯದ ಗ್ರಾಮ ದೇವರಿಗೆ ಕೈ ಕಾಣಿಸಬಹುದು ಇದಂ ಫಲಂ ಮಯಾ ದೇವಿ ಸ್ಥಾಪಿತಂತೆ ಪ್ರದಸ್ತವ ತೇನ ಮೇ ಸುಫಲಾವ್ಯಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ ಜಗತ್ತ ಬರ್ತದೆ
ಕೆರೆ ಪ್ರಾರ್ಥನೆ ದೈವಲೇ ಪ್ರೇರಣೆ ವ್ಯತ್ಯಾಸ ಮತ್ತೊಂದು ಹೊರಲುದ ಮಾತ ಮುಖಮೂರ್ತಿ ಮಾತು ನಿರ್ಮಾಣ ಒಂದು ವಿಶೇಷವಾದ ದೈವ ಸಾನ್ನಿಧ್ಯದ ಅರ್ಪಣೆ ಆ ವಿಶೇಷವಾದ ದೈವ ಸಾನ್ನಿಧ್ಯ ದೈವಲಿಗೆ ಹೂವಿನ ಆಭರಣ ಒಂದು ಕೂಡುವಂತೆ ನಂಗೆ ಒಂದು ದೈವ ರೂಪತುವೇರ ಮಾತಾಡಿ ದೈವ ಏತು ಮಲ್ಲ ದೈವ ಅಂದಲ್ಲ ಯಾನು ಮುಖಮೂರ್ತಿದ ಆಪೆ ಬಂದು ಮಣಿಮಂಚರ ಆಪೆ ಬಂದು ಮಣಿಮಂಚರ ಬದುಕೊಳ್ಳುವ ಉಂಟು ಯಾರವಾಗಿ ಅಂದಾಗ ಇಂದು ಮಾತ್ರ ನಂಗೊಂದು ಕೊರಳುಡು ನಮನ ಅಂಚಿನ ಕೊರಳುಡು ಆ ದೈವದ ವಿಶೇಷವಾದ ಬಿಂಬೋತಿ ಪ್ರತಿಬಿಂಬ ಬಿಂಬದಾಯ ಕೊಡ್ತೀನಿ ದೇವರಿಗೆ ದೈವ ಕೊಂಡ ಪ್ರತಿಬಿಂಬ ನಂಗೆ ನಮ್ಮದು ದೇವರ ಒಳಗೆ ನಂಗೆ ತುವೆ ಆಗುದು ಅಂಚಿನ ಪ್ರತಿಬಿಂಬ ಆ ದೈವದ ಮೂರ್ತಿ ತೂಡು ಅಂತ ದೈವದ ಮೂರ್ತಿ ತೂಡು ಒಂದು ಶಾಸ್ತ್ರ ಅಂತ ವಿಚಾರ ಅಂತ ದೇವರಿಗೆ ನೋಡು ಆ ಮೂರ್ತಿಲು ಮಾತ್ರ ಮತ್ತಿನ ಆ ಪ್ರಕಾರವಾದ ನಿರಾಕಾರ ತತ್ವದ್ದು ಆ ಮೂರ್ತಿ ತತ್ವದ ಮತ್ತಿನ ಒಂದು ವಿಚಾರ ಅಂತ ಹಿರಿಯಕ್ಕಳ ಮತ್ತು ಆರಾಧನೆ ದೈವ ಸಾನ್ನಿಧ್ಯ ಮಾತ ಹೊರಲುದ ಮಾತ ಮುಖಮೂರ್ತಿ ಮಾತು ನಿರ್ಮಾಣ ಮಾಡ್ತಿದ್ದ ಅದು ಶಿಲ್ಪಿನ ಕ್ಲೈಕ್ ಕುತು ಪೂಜೆ ಮತ್ತು ಗುರುದು ಕೊಡುವುದ ಅಂಚಿನ ಕೊಂಡು ಏರಾಗುದು ಐಕೊಂಡ ಅವು ನಿರ್ಮಾಣ ಮಾಡ್ತಾ ಕಾರಣ ಐದು ಮಾತ್ರ ಕೆಲವು ದೋಷಗಳು ಪ್ರಾಪ್ತಿ ಆಗ್ತದೆ ಇಂತಕೊಂಡ ತಾಡನ ಭೇದನ ದಾಹನ ಬಂದು ತಾಡನ ಬಂಡ ತುಂಡು ಮಾಡ್ತೀನಿ ಇದು ಗುದ್ದುನು ಐದು ಭೇದನ ತುಂಬು ಮಾಡ್ತೀನಿ ಅವತ್ತಿನ ದಾಹನ ಬೆಟ್ಟ ಮಲ್ಪಂದ ರೂಪ ಬರ್ತದೆ ಅವು ಮಾತಾಯ್ತು ಆಯ್ತು ಅಂಶ ಐದು ದೈವ ಕುಲ್ಲೋಡೊಂಡ ಆ ದೋಷನ ಮತ್ತು ನಿವಾರಣೆ ಮಾಡ್ಬೋದು ನೆಕ್ಕಿಂಚ ನಿವಾರಣೆ ಬಂದ ಐದು ವಿಶೇಷವಾದ ಪಂಚಗವ್ಯ ಪಂಚಾಮೃತ ಅಭಿಷೇಕ ಮತ್ತೊಂದು ಐದು ಮುಖ ಐನು ಪ್ರತಿಷ್ಠಾಪನೆ ಮಲ್ಪೋಡು ಒಂದು ವಿಚಾರ ಶುದ್ಧಿ ಮಲ್ಪೋಡು ಒಂದು ವಿಚಾರ ಅಂದಾಜಿಗೆ ಗೊತ್ತು ವಿಶೇಷವಾದ ಮುಖಮೂರ್ತಿಗಳಿಗೆ ಮಾತ್ರ ಯಥಾಶಕ್ತಿಯಾದ ಪಂಚಗವ್ಯ ಪಂಚಾಮೃತ ಮತ್ತು ಅಭಿಷೇಕ ಮಲ್ತದ ನನಗೆ ದೈವ ಸಾನ್ನಿಧ್ಯಕ್ಕೆ ಅರ್ಪಣೆ ಮಾಡ್ತಾರೆ ವಿಧಾನಲ್ಲ ಅರ್ಪಣೆ ಮಾಡ್ತಾನೆ ಕಾರಣ ದೈವಲ ಐತಿ ಪರಿಪೂರ್ಣ 14 ಕಲೆ ಪರಿಪೂರ್ಣವಾದ ಐತಿ ಇತ್ತೊಂದು ನಾವು ಮಿತ್ತಿಗೆ ಹಿರಿಯ ಕಾಲದಿಂದ ಆರಾಧನೆ ಮಾಡ್ತೀವಿ ಅವೇ ರೀತಿಯಾದ ಆರಾಧನೆ ಮಾಡ್ತೊಂದು ಇಡೀ ಸಂಸಾರ ಏಕರಾಶಿ ಮತ್ತೊಂದು ಕಾಲ ಗಾಪಿನ ಚಿತ್ನ ದೈವಲನ ವಿಶೇಷವಾದ ಆಗಭೋಗ ಪಂಚಪರ್ವಲು ಅವೇ ರೀತಿಯಾದ ವಿಶೇಷವಾದ ಇವಡು ಕೆಲಂದಿನ ಕುಟುಂಬ ಸೇರಿದು ಬರ್ತಿನ ಚಿತ್ನ ಆ ಸಿರಿಸಿಂಗಾರ ಸೇವೆ ಐನು ಕೋಲಬಲಿ ಸೇವೆನೆ ಮಾತ್ರ ಸಂತೋಷದವರ ದೈವಲು ಮಾಯಾವಂಡಾರ ಹಿಡಿದು ನಂಗೆ ಸ್ವೀಕಾರ ಮತ್ತೊಂದು ನಂಗೆ ಸತ್ಯ ನೋಡಿ ಸಾಯಗಂಧನ ಮತ್ತು ಅನುಗ್ರಹ ಮತ್ತು ಕೊದ್ದು ಸರ್ವವಿಷಯ ರಕ್ಷಣೆ ಕೊಡು ಪ್ರತಿಷ್ಠಾಪನೆ ಮಾಡ್ತೀನಿ ಚಿತ್ನ ಲಗ್ನಕ್ಕೆ ಬರ್ತೀನಿ ಸಮಸ್ತ ಚಂದ್ರಾಸ್ತು ಅಂಶಗಳಿಗೂ ಮಾತು ಚಂದ ಗ್ರಾಮ ದೇವರಾಂಶ ಉಲ್ಲಾಳ್ತಿ ದೂರ ಮಲ್ಪಾದ ಹೊರದು ವಿಶೇಷವಾದ ಆ ಬಿಂಬೋಪಚಾರ ಬದ್ದೆಡು ಸಪ್ತ ದೇವತೆಗಳು ದೈವಲು ಸಂತೋಷದವರ 14 ಗರ್ಭನಾದಿತ್ತು ನಮ್ಮನ್ನು ರಕ್ಷಣೆ ಮಲ್ಪಾದ ಕೊರಲೆ ಪ್ರತಿಷ್ಠಾಪನೆ ಮಲ್ಪ ಲಗ್ನ ಸುಲಗ್ನ ಮಲ್ಪಾದ ಕೊರಲೆ ಬಂದು ಸರ್ವರಲ್ಲೇ ತುಂದು ದೈವ ಸಾನ್ನಿಧ್ಯ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡ್ತೀನಿ. ಓಂ ಶರಣಾಗತಿನಾಥಪರಿತ್ರಾಣಪರಾಯಣೆ ಸರ್ವಸ್ಯಾರ್थे ದೇವಿ ನಾರಾಯಣಿ ನಮಸ್ತುತೆ ರಕ್ತನೇತ್ರಂ ಮಹಾಕಾಯಂ ರಕ್ತರೋಮಾಂಕಿತಂ ಕೃತಂ ಚತುಷ್ಪಾದಂ ಮಹಾಭೀಮಂ ಧ್ಯಾಯದ್ವರವರಾಹಿರುಭಿಣಿಂ ಆವಾಯಿತ ಶ್ರೀದೇವತಾಭ್ಯೋ ನಮಃ ಪ್ರಾರ್ಥನಾಂ ಸರ್ವಂ ಗೋವಿಂದಾನಿ ಗೋವಿಂದ.